ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನಂ ಶ್ರೀ ದತ್ತಾಂಜನೇಯ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳವರ ದಿವ್ಯ ಮಾರ್ಗದರ್ಶನ ಹಾಗೂ ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರ ಪೌರೋಹಿತ್ಯದಲ್ಲಿ ಶ್ರೀ ಒಡಿಯೂರು ರಥೋತ್ಸವ ಹಾಗೂ ತುಳುನಾಡ ಜಾತ್ರೆ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ನಡೆದಿದೆ. ಈ ಹಿನ್ನೆಲೆ ಫೆಬ್ರವರಿ 3ರಂದು ತುಳು ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ನಡೆದಿದ್ದು, ಇದು ಬೆಳಗ್ಗೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ನಡೆಯಿತು. ಬಳಿಕ ನಡೆದ ಧಾರ್ಮಿಕ ಸಭೆಯಲ್ಲಿ ಗುರುದೇವಾನಂದ ಸ್ವಾಮೀಜಿ ಸಾಧ್ವಿ ಶ್ರೀ ಮಾತಾನಂದಮಯಿ ಆಶೀರ್ವಚನ ನೀಡಿದ್ರು. ಇನ್ನು ಮಂಗಳೂರಿನ ಕ್ಯಾಂಪ್ಕೋ ಲಿಮಿಟೆಡ್ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಮಾತನಾಡಿ, ಆಧ್ಯಾತ್ಮಿಕತೆಯ ನಿಜರೂಪ ಮತ್ತು ಶಾಂತಿಯನ್ನ ನೀಡುವ ಕ್ಷೇತ್ರವೆಂದರೆ ಅದು ಒಡಿಯೂರು ಕ್ಷೇತ್ರ. ನಮ್ಮದು ದೇವರನ್ನ, ಧರ್ಮವನ್ನ, ದೇಶವನ್ನ ನಂಬಿಕೊಂಡು ಬರುವಂತಹ ದೇಶ. ದೇವರು ಹಾಗೂ ದೇಶಕ್ಕಾಗಿ ನಾವು ಏನು ಮಾಡಲು ಸಿದ್ಧರಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಪಟ್ಲಗುತ್ತು ಅನೀಶ್ ಶೆಟ್ಟಿ ಬೆಂಗಳೂರು ಇವರಿಗೆ ಶ್ರೀ ಗುರುದೇವಾನುಗ್ರಹ ಯುವ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತ ಅಜಿತ್ ಕುಮಾರ್ ಹೆಗ್ಡೆ ಶಾನಡಿ, ಆಡಳಿತ ನಿರ್ದೇಶಕ ರವಿನಾಥ್ ವಿ ಶೆಟ್ಟಿ, ಪುತ್ತೂರು ಶಾಸಕ ಸಂಜೀವ ಮಠಂದರು ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಂಗ್ಲೆಗ್ ಅಪ್ಪೆ ಪೇರು ಕೊರೊಂದಿತ್ತೇವೆ. ಅಪ್ಪೆಗೆ ಜೋಕ್ಲಿನ ಕೆಲಸ ಮಣ್ಪೆರ ಪೂರ ಆ ಪೂಜಿ ಪಂಡದು ದೇವರು ನಂದಿನೇನು ಭೂಲೋಕ ಕಡಪಡ್ದು ಕೊರಿಯರು ಎಂದು ಪಣ್ಪೇರು. ದೇವರು ನಂದಿನೇನು ಭೂಲೋಕ ಕಡಪಡ್ದು ಕೊರಿಯರು ಎಂದು ದಯವಿಟ್ಟು ಮಾತೆರೆಗಳ ಪೇರು ತಿಕ್ಕೊಡು ಅನ್ಪಣ ಆಶೆಯರು. പക്ഷെ അതിന് ವೈಜ್ಞಾನಿಕವಾದ ಪ್ರತಿಪಾದನೆ ಮಾಡ್ತದೆ. ಇಡೀ ಜಗತ್ತಿಡು ಇನ್ನು ಭಾರತ ಪೇರದ ಒಂಜಿ ವ್ಯವಸ್ಥೆಡು, ಆ ದೇವರಿನ ಒಂಜಿ ವ್ಯವಸ್ಥೆಡು, ಆ ಒಂದು ಗೋಮಾತದ ಒಂಜಿ ವ್ಯವಸ್ಥೆಡು ಅದ್ಭುತವಾದ ನಂಚಿನ ಒಂಜಿ ರಾಜ್ಯ ಇತ್ತಿಂದ ಅವು ಗುಜರಾತ್ ಅರ್ನೊಟ್ಟಿಗೆ ಅನ್ ಮುಟ್ಟಡೆ ಕುಲ್ಲೊಂದಿತ್ತೆ ಅನ್ ಹೆಂಗ ಭಾರಿ ಖುಷಿ ಅಂಡ್ ಬೊಂಬಾಯಿ ಹಿಡ್ದಕ್ಲು ಪಂಡ ಎಂಚ ಪಂಡ ಅಕ್ಲು ಕುಬೇರಣ ಕಿಸೆಟ್ ದಿಡು ಒಂದಿಪ್ಪುಣಕ್ಲು ಏಪಲ್ಲ ಕುಬೇರಣ ಕಿಸೆಟ್ ದಿಡು ಒಂದಿಪ್ಪುಣಕ್ಲು. ಬಹುಶಃ ಒಡಿಯೂರದ ಸ್ವಾಮಿಲ್ ಅಕ್ಲು ಮಾತ ಎಡ್ಡೆ ಅವಡು ಆಶೀರ್ವಾದವನ್ನು ಕೊಡು, ಅಕ್ಕಲ್ನ ಸೇವೆ ಒಡಿಯೂರಿಗೂ ಭಾರಿ ಮಲ್ಲ ರೀತಿಯ ತಿಕ್ಕೊಡು. ಇಡೀ ದೇಶದ ಕುಬೇರನಕ್ಕಲು ಒಂದೊಂದು ಪಾತ್ರ ಈ ಯಾನೆನಿಪಿನವು ನಂಗೆ ಪಲ್ಲ ಬಂದನಗೆ ಯಾನೆನಿಪಿನವು ಬಂದನಗೆ ಐಕ್ ಪಣ್ಪೇರು ಮಮೇತಿ ವಿಮುಚ್ಯತೆ ನಿನ್ನ ನೆನಪಿನ ಉಂಡತ ಐಕ್ ಪಣ್ಪೇರು ಅಹಂಕಾರ ಮಮಕಾರಗಳನ್ನು ನಾಶ ಮಾಡುವುದು ಎಂದರೆ ನಾರಾಯಣನ ಸಾಕ್ಷಾತ್ಕಾರ. ಆ ಯಾನ್ ಏನಡೆ ನೆನಪಿನ ಉಂಡತ ಎಣ್ಣೆ ಉಂಡತ ಅವು ಆ ಅಹಂಕಾರ ಮಮಕಾರಗಳು ನೀರಾಂಡ ಇತ ಪಂಡಿರತ್ತೆ. ಐಸ್ ಕ್ರೀಮ್ದಲ್ಲಕ ನೀರಾವಡು ತಿಂದಿನೆಲ್ಲ ನೀರಾಪಣೆ ಕೆಲವು ತಿಂದೊಂದು ಮಲ್ಲ ಜೋರುಡೆ ಪೋಪೇರು ಅಂಡ ಕೆಲವರು ನೀರಾದ ಮುಗಿಪೇರು ಅಂಡ ಇನ್ನು ಸರಿ ಸದ್ದು ಬಳಕೆ ಮನ್ಪುಣೆ ಎಂದುಂಡು ತಿಂದು ಮುಗಿಪುಣೆ ಎಂದುಂಡತ್ತ ಅವಳೊಂದು ಉಪಯೋಗ ಮನ್ಪುಣೆ ಅತ್ತ. ಆ ರೀತಿಡು ನಮ್ಮ ಬದುಕಿಡು ಅಹಂಕಾರ ಮಮಕಾರ ನೀರಾಂಡು ಅಂಡ ಅವು ನಾಶ ಅಂಡ ನಾರಾಯಣನ ಸಾಕ್ಷಾತ್ಕಾರ. ಇನ್ನು ನಾರಾಯಣ ದೇವರ ಕುಳ್ಳಾದ ನಮ್ಮ ನಿಕ್ಲು ಮಾತ್ರ ಸಾಕ್ಷಿ ಆದಿರಲ್ಲ ಅಲ್ಲಿ ಮೂಳು ದಾಲ ಅಹಂಕಾರ ಇಜ್ಜಿ ಯಾನು ಎನ್ನೆನ್ಪಿನ ದಾಲ ಮುಲ್ಪ ತೋಜ್ಜಿ ಎರಡೆಲ್ಲ ತೋಜ್ಜಿ ಎಲ್ಲ ಕೂಡ ಅಂಚಿಡು ಪಾತೆರೆಗಳು ಇಜ್ಜಿ ಸ್ವಾಮಿ ದಾಲ ಎಣ್ಣೆ ತೂಜೇರು ಮಾರ್ರೆ ಇಜ್ಜಿ ಅಂಚೆ ದಾಲ ಇಜ್ಜಿ ಅಂಚಿನೊಂಜಿ ಏರ್ಲ ಕೊಂಬು ದಿಪ್ಪುನಕ್ಲೆ ಏರ್ಲ ಇಜ್ಜೇರಿ ಕೊಂಬು ಪೊಳಿತದೆ ಮಾತ ಸಮರ್ಪಣಾ ಬಾವಡು ಬತ್ತನಕ್ಲೆ ಮುಳು ಇತ್ತಿನಿ ಅನ್ನಿಕ್ಲೆ ಮಾತೆರೆಗಳು ಯಾನು ಎಡ್ಡೆಪ್ಪುಣು ಬೈಕೊಂಡಿಲ್ಲ ಮುಳು ಮಾತೆರಲ್ಲ ಎಲ್ಲೇನಿ ದಾಲ ಮಲ್ಲ ಇಲ್ಲದ ವಿಷಯ ಮಾತು ಒಂಜೇ ಲೆಕ್ಕ ಸಮಾನತೆ ಭಗವಂತನಾಡಿಗೆ ಎತ್ತಿನಾಗ ನಮ್ಮ ಮಾತು ಒಂಜೇ ನಿಪಿ ನಾವು ಒಂಜೆ